ಆತ್ಮೀಯರೇ, ಹರಿಹರ ಆರೋಗ್ಯ ಮಾತೆಯ ಬಸ್ಲೆಕ್ಕದಿಂದ ನಿಮಗೆಲ್ಲರಿಗೂ ನನ್ನ ಶುಭ ನಮನವನ್ನು ಕೋರ್ತೇನೆ. ಅಕಾಲಿಕ ಮರಣಕ್ಕೆ ಈಡಾಗಿ ನಮ್ಮನ್ನೆಲ್ಲ ಅಗಲಿ ಹೋಗಿರುವಂಥ ಡಾಕ್ಟರ್ ಆಂಟನಿ ಪೀಟರ್ ಅವರನ್ನು ಇದನ್ನು ವಿಶೇಷವಾಗಿ ಸ್ಮರಿಸಬೇಕಾದಂತಹ ಸಮಯ. ಒಂದು ಬಸ್ಲಿಕ ಆಗುವುದಕ್ಕೆ ಅಲ್ಲಿ ಕಾರಣವೇ ಅವರು ಕಾರಣಕರ್ತರಾಗಿದ್ದರು. ಅನೇಕ ಭಕ್ತಾದಿಗಳ ಹೃದಯಾಳದಲ್ಲಿ ನೆಲೆಸಿದಂತಹ ವ್ಯಕ್ತಿಯವರು. ಆಧ್ಯಾತ್ಮಿಕ ಜೀವನದಲ್ಲಿ ಸಂಪೂರ್ಣವಾಗಿ ಮುಳುಗಿ ಒಳ್ಳೆಯ ಪ್ರಬೋಧಕರಾಗಿ ಜನರೆಲ್ಲರ ಹೃದಯದಲ್ಲಿ ಹತ್ತಿರವಾದಂಥ ವ್ಯಕ್ತಿಯೇ ಫಾದರ್ ಆಂಟನಿ ಪೀಟರ್. ಇಂದು ನಮ್ಮನ್ನು ಅಗಲಿರುವುದು ನಿಜಕ್ಕೂ ನಮಗೆಲ್ಲರಿಗೂ ದುಃಖಕರವಾಗಿದೆ. ಅವರ ಸೇವೆ ಖಂಡಿತವಾಗಿಯೂ ಅವಿಸ್ಮರಣೀಯವಾದದ್ದು. ಕೇವಲ ಹರಿಹರ ಆರೋಗ್ಯ ಮಾತೆಯ ಬಸ್ಲಿಕಾ ಮಾತ್ರವಲ್ಲ, ಶಿವಮೊಗ್ಗ ಧರ್ಮಕ್ಷೇತ್ರ ಮಾತ್ರವಲ್ಲ, ಇಡೀ ಕರ್ನಾಟಕವೇ ಒಬ್ಬ ಒಳ್ಳೆಯ ಪ್ರಬುದ್ಧ ಬೋಧಕನನ್ನು, ಒಬ್ಬ ಗುರುವನ್ನು ನಾವು ಕಳೆದುಕೊಂಡಿದ್ದೇವೆ ಎಂಬುದೇ ನಮ್ಮೆಲ್ಲರ ಭಾವನೆ. ದಯಾಮಯ ದೇವರು ಅವರಿಗೆ ಚಿರಶಾಂತಿಯನ್ನು ದಯಪಾಲಿಸಲಿ, ನಿತ್ಯ ಜ್ಯೋತಿಯು ಅವರ ಮೇಲೆ ಸದಾ ಪ್ರಕಾಶಿಸಲಿ ಎಂದು ಹಾರೈಸುತ್ತೇನೆ.